ನೋಡಿ, ಒಂದು ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ಒಂದು ವಿಶ್ವಾಸದಲ್ಲಿ ನಡಿಬೇಕು. ಅದು ಬಲಿಷ್ಠ ಆಗಬೇಕಾದ್ರೆ ಸಂಸದೀಯ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕಾದ್ರೆ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರುವ ಮಧ್ಯೆ ಅದು ಸಂವಿಧಾನದ ಪೀಠ ಒಂದು ಪೀಠಕೃತ ನಾನಿರಲಿ ಅಥವಾ ಆಡಳಿತ ಪಕ್ಷ ಅಂತ ಸರ್ಕಾರ ಇರಲಿ, ಪ್ರತಿಪಕ್ಷ ಪ್ರತಿ ನಾಯಕ ಮತ್ತು ಸದಸ್ಯರಿರಲಿ ಅಥವಾ ಗವರ್ನರ್ ಎಲ್ಲವೂ ಕೂಡ ಒಬ್ಬರ ವಿಶ್ವಾಸ ಆಧಾರದಲ್ಲಿ ಹೋಗುವಂಥದ್ದು. ಇಲ್ಲದೆ ಪ್ರಜಾಪ್ರಭುತ್ವ ಮತ್ತು ಸಂಸದ ವ್ಯವಸ್ಥೆ ಬಲಿಷ್ಠವಾಗಲಿಕ್ಕೆ ಹೇಗೆ ಸಾಧ್ಯ? ವಿಶ್ವಾಸ ಬೇಕು. ನಾವೆಲ್ಲಿ ನನಗೆ ಯಾವ ರೀತಿ ಹೋಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಮಾಹಿತಿ ನೀವು ಹೇಳುವಂಥದ್ದು. ಎಲ್ಲಿ ನಾವು ತಡ ಮಾಡಿದ್ದೇವೆ? ಮೊನ್ನೆ ಬೆಳಿಗ್ಗೆ ಡಿಕ್ಲೇರ್ ಮಾಡಿ ಆದೇಶ ಬಂತು. ನಿನ್ನೆಲ್ಲ ಮೊನ್ನೆ ನಾನು ಬೆಂಗಳೂರು ಕಚೇರಿಯಲ್ಲಿದ್ದೆ, ಯಾರು ಕೂಡ ಭೇಟಿಯಾಗಿರಲಿಲ್ಲ. ನಿನ್ನೆ ಬೆಳಿಗ್ಗೆ ಬಂದು 11 ಗಂಟೆಗೆ ಬಂದು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ದಾರೆ. 11 ಗಂಟೆಗೆ ಟೈಮ್ ಬೇಕಂತ ಹೇಳಿ ನಾವು ಕೂಡ ನೋಡಿ, ಒಂದು ಈ ವಿಚಾರ ಬಂದಾಗ ನಾವು ಕೂಡ ಅಭಿಪ್ರಾಯ ನಮ್ಮ ನಿಯಮಾವಳಿ ಪ್ರಕಾರ ನಾವು ತಗೊಳ್ಬೇಕು. ಇದೊಂದು ಟೆಕ್ನಿಕಲ್ ವಿಚಾರಗಳು. ಬೆಳಿಗ್ಗೆ ಕೊಟ್ಟು ಸಂಜೆ ಏನಾದರೂ ಅದು ಹೋಗಿ ಹೇಳಿದರೆ ಅದು ಹೇಗೆ ಡಿಲೇ ಆಗ್ತದೆ? ಅಲ್ಲ, ನಾನು ಕೊಡಬೇಕಲ್ಲ, ಅವ್ರಿಗೆ ನಮಗೆ ನೋಡಿ, ಯಾರಿಗಿದ್ರು ಶಾಸಕರು ಕೇಳುವಂಥದ್ದು. ನಮಗೆ ಒಂದು ಟೈಮ್ ಕೊಡಿ ಅಂತ ಕೇಳಿದ್ದಾರೆ, ಅದು ನಮ್ಮ ಟೈಮ್ ನಾವು ಸಂವಿಧಾನ ಮತ್ತು ನಮ್ಮ ಸಂವಿಧಾನ ಮತ್ತು ಕಾನೂನು ಅಡಿಯಲ್ಲಿ ನಾವು ಕೊಡಲೇಬೇಕು. ಕೊಡದಿರ್ಲಿಕ್ಕೆ ಆಗ್ತದಾ? ಕೊಡಲೇಬೇಕಲ್ಲ. ಸೊ ಸಂವಿಧಾನ ಮತ್ತು ನಿಯಮ ಅಡಿಯಲ್ಲಿ ಏನು ಕೊಡಬೇಕಾ ಅದೆಲ್ಲೂ ಕೊಡ್ತೇವೆ. ಆತುರತೆ ಮತ್ತು ಸಂಶಯ ಅದು ಯಾವಾಗ ಡೆಲಿಬ್ರೇಟ್ ಆದ್ರಲ್ಲ. ಹೌ ಕ್ಯಾನ್ ಯು ಅಸ್ಯೂಮ್? ಈ ಬೆಳಿಗ್ಗೆ ಕೊಟ್ಟು ನಾನು ಒಂದು 2 ದಿವಸ ಆದರೂ ಕೂಡ ಕೊಡದಿದ್ದರೆ ಅಥವಾ ಡೇಟೇ ಕೊಡದಿದ್ದರೆ ಕರೆಕ್ಟಪ್ಪ, ಇದನ್ನೆಲ್ಲ ಹೇಳ್ಬೋದು ಅಲ್ವಾ? ಈಗ ಸಿಎಂ ಅವರು ಒಂದು ಆರೋಪ ಮಾಡ್ತಾ ಇರುವಂಥದ್ದು, ಅಲ್ಲಿ ವೋಟ್ ಚೋರಿಯಾಗಿದೆ, ಡಕಾಯಿತಿ ಆಗಿದೆ. ಅದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಅದು ಸರ್ಕಾರ ಇದೆ, ಪ್ರತಿಪಕ್ಷ ಇದೆ, ಗೆದ್ದಂಥ ಅಭ್ಯರ್ಥಿ ಇದ್ದಾರೆ, ಸೋತಂಥ ಅಭ್ಯರ್ಥಿಯಲ್ಲಿ ಕೋರ್ಟ್ ಇದೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನನಗೆ ಸಂವಿಧಾನ ಮತ್ತು ವ್ಯವಸ್ಥೆಯಲ್ಲಿ ನಿಯಮಕ್ಕೆ ಅನುಗುಣವಾಗಿ ನಾನು ನನ್ನ ಜವಾಬ್ದಾರಿನ ನಿರ್ವಹಿಸಬೇಕು. ಆದರೆ ಅದರಲ್ಲಿ ಆತುರತೆ ಮತ್ತು ಸಂಶಯ, ವಿಶ್ವಾಸ ಇಲ್ಲದ ರೀತಿಯ ಸಂಶಯ ಇದೆಲ್ಲವೂ ಕೂಡ ಒಂದು ಸಂಸದೀಯ ಮತ್ತು ವ್ಯವಸ್ಥೆಗೆ ಸರಿಯಲ್ಲ. ಜನರಿಗೆ ಅದರೊಂದು ಸಂವಿಧಾನ ಪೀಠದ ಒಂದು ಸಂಶಯ, ಒಂದು ಚರ್ಚೆ ಮಾಡೋ ರೀತಿಯಲ್ಲಿ ಅವಕಾಶ ಮಾಡಿ ಕೊಡಬಾರ್ದು. ಅದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ನಾನು ಕೂಡ ಆದಷ್ಟು ಬೇಗ ಆ ಒಂದು ಅವ್ರಿಗೆ ಏನು ಅವರ ಪ್ರತಿನಿಧಿ ಅದ ಅದನ್ನು ಕೂಡ ಮಾಡಿ ಕೊಡ್ತೇನೆ. ಆ ಸಂದರ್ಭ ಹೌದು, ನಾನು ಮಾಹಿತಿ ಕೊಡ್ತೇನೆ ಅವರಿಗೆ. ಯಾವುದು ಇಲ್ಲ, ಗವರ್ನರ್ ಫೋನಲ್ಲಿ ಮಾತಾಡಿದರು, ಅವರ ವಿಷಯ ಹೇಳಿದ್ದೇನೆ. ಮತ್ತು ಅವರಿಗೆ ನೋಡಿ, ಗವರ್ನರ್ ವಿಚಾರದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಯಾಕೆಂದರೆ ಗವರ್ನರ್ಗೆ ಅವರೇನು ಹೋಗಿ ಹೇಳ್ತಾರೆ, ಅದು ಅನುಗುಣವಾಗಿ ಅವರು ಕೇಳ್ತಾರೆ ಅಷ್ಟೇ. ಹೇಳಿದ್ದೇನೆ ಇದರಲ್ಲಿ ಇಟ್ ಈಸ್ ಅನ್ ಡಿಸ್ಕಷನ್ ಬಿಟ್ವೀನ್ ಇಟ್ಸ್ ಅ ಗುಡ್ ಡಿಸ್ಕಷನ್ ಅಷ್ಟೇ. ಬೇರೆ ಒಬ್ಬರಿಗೊಬ್ಬರು ಅದು ಡಿಸ್ಕಷನ್ ಮಾಡುವಂಥ ವಿಚಾರ. ಸೊ ಅವರ ಆದಷ್ಟು ಬೇಗನೆ ಅದನ್ನು ಕೊಡ್ತೇನೆ. ಬೆಂಗಳೂರು ಮುಟ್ಟಿದ ತಕ್ಷಣದಲ್ಲಿ ಯಾವುದೇ ರೀತಿಯ ಡಿಲೇ ಆಗಲಿಲ್ಲ. ಡಿಲೇ ಮಾಡೋ ಉದ್ದೇಶ ಕೂಡ ಇಲ್ಲ. ಸಂವಿಧಾನಕ್ಕೆ ಮತ್ತು ನಿಯಮಕ್ಕೆ ಅನುಗುಣವಾಗಿ ನನ್ನ ಕೆಲಸ ನಿರ್ವಹಿಸ್ತೇನೆ. ಅದು ಯಾವುದೇ ಒಂದು ಸಂವಿಧಾನ ಪೀಠದ ಬಗ್ಗೆ ಸಂಶಯ ಬರುವ ಜನರಿಗೆ, ಸಮಾಜಕ್ಕೆ ಸಂಶಯ ಬರೋ ರೀತಿಯಲ್ಲಿ ಅದನ್ನು ಚರ್ಚಿಸುವುದು ಅಥವಾ ಅದರ ಬಗ್ಗೆ ಹೇಳಿಕೆ ಕೊಡೋದು, ಅದು ವ್ಯವಸ್ಥೆಗೆ ಮತ್ತು ಸಂಸದೀಯ ಒಂದು ವ್ಯವಸ್ಥೆಗೆ ಒಂದು ಬಲಿಷ್ಠಗೊಳಿಸಲಿಕ್ಕೆ ಸರಿಯಾಗುವುದಿಲ್ಲ. ಹಾಗೆ ಬಂದರೆ ಅದನ್ನು ಅವ್ರಿಗೆ ಕನ್ವೆ ಮಾಡಿದ್ರೆ ಮತ್ತೆ ಹೇಗೆ ನಿಮ್ಮ ಟ್ರಸ್ಟ್ ಸಿಗಬೇಕು ಅಂತಂದ್ರೆ ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ನೀವು ಸುಮ್ಮನೆ ಇದ್ರೆ ಡಸ್ ಇಟ್ ನಾಟ್ ಗಿವ್ ವ್ಯತಿರಿಕ್ತವಾಗಿ ಇದು ಮಾಡೋಕ್ಕೆ? ಅದೇ ನಾನು ಹೇಳಿದಲ್ಲ, ಬೆಳಿಗ್ಗೆ ಅರ್ಜಿ ಕೊಟ್ಟು
ಒಂದು 24 ಗಂಟೆ ದಿವಸ ಒಂದು ಟೈಮ್ ಕೊಡಬೇಕಲ್ಲ. ನೀವು ರೈಟಿಂಗ್ ಕೊಟ್ಟಿದ್ದೀರಾ ಗಿವ್ ಅಂತ ನೀವೇನು ಅವ್ರ ಅಪ್ಲಿಕೇಶನ್ ಕೊಟ್ಟಿದ್ದಕ್ಕೆ ನೀವು ಅಕ್ನಾಲೇಜ್ಮೆಂಟ್ ಏನೋ ಹಾಗೆ ಏನಾದ್ರು ಇದೆಯಾ? ಅದಕ್ಕೆ ಅದು ಟೈಮ್ ಬೇಕಲ್ಲ ಇವರೇ. ನಿನ್ನೆ ಬೆಳಿಗ್ಗೆ ಕೊಟ್ಟು ಸಂಜೆ ತನಕ ಮಾಡೋದಾದರೆ ಹೇಗೆ? ಈಗ ನಾವು ಕೂಡ ಕೆಲವು ಟೆಕ್ನಿಕಲ್ ವಿಚಾರ ನಾವು ಕೂಡ ಕೇಳಬೇಕಲ್ಲ. ಬಿಕಾಸ್ ಎಲೆಕ್ಷನ್ ಇದೆಲ್ಲ ನೀವು ಜನರಲ್ ಆಗಿ ಇದೊಂದು ವಿಶಿಷ್ಟ ಸನ್ನಿವೇಶ ಇದು ಇದಕ್ಕೆ. ಸೊ ಅಟ್ಲೀಸ್ಟ್ ಯು ಹ್ಯಾವ್ ಟು ಟೇಕ್ ಆ್ಯಂಡ್ ಸಜೆಷನ್ಸ್ ಅಲ್ಲ ಏನಂತೇಳಿ, ಲೀಗಲ್ ಆಸ್ಪೆಕ್ಟ್ಸ್ ಎಲ್ಲ ನೋಡ್ಕೊಂಡು ಯಾವ ರೀತಿ ಏನು ಇದಕ್ಕೆ. ಫಾರ್ ಎಕ್ಸಾಂಪಲ್ ಈಗ ನಾನು ಒತ್ತು ಕೊಟ್ಟೆ ಇದರಲ್ಲಿ, ನಾಳೆ ಇವರು ಫಸ್ಟಿಗೆ ಅವರು ಗೆದ್ದಿದ್ರು, ಅವ್ರಿಗೆ ಒತ್ತು ಕೊಟ್ಟರು, ಇವರಿಗೆ ಕೋರ್ಟ್ಗೆ ಹೋದರು, ಇವರಿಂದ ಘೋಷಣೆ ಆಯಿತು, ಇವರಿಗೆ ಒತ್ತು ಕೊಟ್ಟರು. ನಾಳೆ ಅವ್ರು ಇನ್ನೊಮ್ಮೆ ಹೋದರೆ ಆಗೇನು ಆಟೋಮೆಟಿಕ್ ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆಗ್ತದ ಅಥವಾ ಇಲ್ಲಿ ಅಬ್ಬಿಬ್ಬರು ಆಗ್ತದ ಅಥವಾ ನಾಳೆ ನನ್ನ ಹತ್ರ ಯಾಕೆ ಅರ್ಜೆಂಟ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಇದೆಲ್ಲ ಕೂಡ ಒಂದಕ್ಕೊಂದು ಬರೆಸೋ ಅದನ್ನು ಕೇಳಬೇಕು, ನಿಯಮಗಳು ಕೇಳಬೇಕು, ಚರ್ಚೆ ಮಾಡಬೇಕು, ಅದನ್ನು ಬಗೆಹರಿಸಬೇಕು. ಅದೇನಿದೆ ಬದ್ಧ ಎಲೆಕ್ಷನ್ ಕಮಿಟಿಗಾದಂತ ಕೊಡಲೇಬೇಕಲ್ಲ. ಅವ್ರು ಕೊಟ್ಟ ನಂತರ ಕೊಡಲೇಬೇಕು. ಈಗ 2.5 ವರ್ಷ ಇವರಿದ್ರಲ್ಲ, ಈಗ ಅವರಿಗೆ ಅನುದಾನ ಅವರದ್ದು ಗೌರವಧನ ಎಲ್ಲ ಹೋಗಿದೆಲ್ಲ, ಅದು ಹೇಗೆ ಹಾಗೆ ಇರ್ತದೆ ಅಂತ ಅಲ್ಲ. ಅದು ನೋಡಿ, ಅದು ಯಾರೇ ನೆಕ್ಸ್ಟ್ MLA ಆಗಿ ಬರ್ತಾರೆ ಅದು ಅವ್ರ ರೈಟ್. ಅದು ಇಂಡಿವಿಜುವಲ್ ಹೆಸರಿಗೆ ಕೊಡೋದಲ್ಲ, ಅದು ಕ್ಷೇತ್ರದ MLA ಅಂತ ಕೊಡೋದು ಇದರಲ್ಲಿ ಜನಪ್ರತಿನಿಧಿಗೆ ಅಂತ ಹೇಳಿಕೊಂಡು. ಎಲ್ಲಿ ಹೀಗೆ ಬಂದರೆ ಹೀಗಾದರೆ ಅಲ್ಲ, ಈ ಸಿಚುವೇಶನ್ ಬಂದರೆ ಇಟ್ ಈಸ್ ದ ಸಿಚುವೇಶನ್. ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಅಲ್ಟಿಮೇಟ್ಲಿ ನಾವು ಇದನ್ನೆಲ್ಲ ಬದಿಗಿಟ್ಟು ಆಲ್ಬೇಕಾದ್ರೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.